ಅಮ್ಮ ಮರಿಯೇ ಅಮ್ಮ ಮರಿಯೇ ನಮೋ ನಮೋ ತಾಯೇ ನಮ್ಮ ಹರಿಹರ ಮಾತೆ. ಈ ಆಲಯ ಪ್ರಭುವಿನ ಪರಮಾಲಯ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ದೇವಾದಿ ದೇವನ ದಿವ್ಯಾಲಯ ಮಹಿಮೆಯ ರಾಜನ ಮಹದಾಲಯ. ದೇವಾದಿ ದೇವನ ದಿವ್ಯಾಲಯ ಮಹಿಮೆಯ ರಾಜನ ಮಹದಾಲಯ. ಪರಮನ ಪೂಜಿಪ ಪೂಜಾಲಯ ಪರಮನ ಪೂಜಿಪ ಪೂಜಾಲಯ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮರೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳೇ, ಒಬ್ಬ ವ್ಯಕ್ತಿ ಮನಪರಿವರ್ತನೆ ಹೊಂದುವುದು ದೇವರು ಬಯಸುವ ಕಾರ್ಯವಾಗಿದೆ. ಇವತ್ತಿನ ವಾಚನಗಳಲ್ಲಿ ಇದರ ಬಗ್ಗೆ ನಾವು ಆಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ಇವತ್ತಿನ ಶುಭ ಸಂದೇಶದಲ್ಲಿ ಹೇಗೆ ಒಬ್ಬ ತಂದೆ ಹೇಳಿದ ಮಾತನ್ನು ಮಾಡುವುದಿಲ್ಲ ಎಂದು ಬಾಯಿ ಮಾತಿನಲ್ಲಿ ಹೇಳಿ ಮಾಡಿದ ಮಗನಿಗೂ, ಮಾಡುತ್ತೇನೆ ಎಂದು ಹೇಳಿ ಕೆಲಸವನ್ನು ಮಾಡದೇ ಇದ್ದಂತಹ ವ್ಯಕ್ತಿಯ ನಡುವೆ ಯಾರು ಉತ್ತಮರು ಎನ್ನುವ ಪ್ರಶ್ನೆಯನ್ನು ಕೇಳುತ್ತಾರೆ. ನಾವು ಕೂಡ ಹಲವಾರು ಬಾರಿ ನಮ್ಮ ಜೀವನದಲ್ಲಿ ದೇವರಿಗೆ ಈ ಕಾರ್ಯವನ್ನು ಮಾಡುತ್ತೇವೆ ಅಂತ ಹೇಳಿ ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದೇವೆ. ಆದರೆ ನಮ್ಮ ದೇವರು ನಾವು ಮನಪರಿವರ್ತನೆಯನ್ನು ಹೊಂದಲು ಬಯಸಿದಾಗ ಕ್ಷಮೆಯನ್ನು ಕರುಣಿಸುವ ದೇವರು, ನಿತ್ಯ ಜೀವವನ್ನು ನೀಡುವಂತಹ ದೇವರಾಗಿದ್ದಾರೆ. ಇದಕ್ಕಾಗಿ ಅವರಿಗೆ ನಾವು ವಂದನೆಯನ್ನು ಸಮರ್ಪಿಸುತ್ತಾ ಈ ಬಲಿಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಆಚರಿಸಲು ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ
ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ದೇವರೇ, ನೀವು ತೋರುವ ಕ್ಷಮೆ ಹಾಗೂ ದಯೆಯಲ್ಲಿ
ನಿಮ್ಮ ಸರ್ವಶಕ್ತಿಯನ್ನು ವ್ಯಕ್ತಪಡಿಸುತ್ತೀರಿ. ನಿಮ್ಮ ಕೃಪಾವರವನ್ನು ನಮ್ಮ ಮೇಲೆ ಹೇರಳವಾಗಿ ಸುರಿಸಿರಿ. ನಿಮ್ಮ ವಾಗ್ದಾನಗಳನ್ನು ಪಡೆಯಲು ಹಾತೊರೆಯುತ್ತಿರುವವರು ಸ್ವರ್ಗೀಯ ಸಂಪತ್ತಿಗೆ ಬಾಧ್ಯಸ್ಥರಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಎಜೇಕಿಯೇಲನ ಗ್ರಂಥದಿಂದ ವಾಚನ. ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನ್ಯಾಯ ನೀತಿಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. ಕರ್ತರು ಇಂತೆನ್ನುತ್ತಾರೆ, ನೀವು ಸರ್ವೇಶ್ವರನ ಕ್ರಮ ಸರಿಯಲ್ಲ ಎಂದು ಹೇಳುತ್ತಿದ್ದೀರಿ. ಇಸ್ರಾಯೇಲ್ ವಂಶದವರೇ, ನನ್ನ ಕ್ರಮವು ಸರಿಯಲ್ಲವೇ? ನಿಮ್ಮ ಕ್ರಮವೇ ಸರಿಯಲ್ಲವಷ್ಟೇ. ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮದಿಂದಲೇ ಸಾಯಬೇಕಾಯಿತು. ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನ್ಯಾಯ ನೀತಿಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. ಅವನು ಯೋಚಿಸಿ ತಾನು ಮಾಡುತ್ತಿದ್ದ ಅಪರಾಧಗಳನ್ನೆಲ್ಲ ಬಿಟ್ಟದ್ದರಿಂದ ಸಾಯನು, ಖಂಡಿತ ಜೀವಿಸುವನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು. ನಿನ್ನ ಮಾರ್ಗವನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಡೆಯ ಕಲಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸೆನ್ನ ದೇವ ಮುಕ್ತಿದಾತ, ಸನ್ಮಾರ್ಗದಲ್ಲಿ ಮುನ್ನಡೆಸೆನ್ನ ದೇವ ಮುಕ್ತಿದಾತ. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು, ಆದಿಯಿಂದ ನೀ ತೋರಿದ ಛಲ ಪ್ರೀತಿಯನು. ಯೌವನದೆನ್ನ ಪಾಪ ಪ್ರವೃತ್ತಿಗಳ ಮನದಲ್ಲಿಟ್ಟುಕೊಳ್ಳಬೇಡ, ನಿನ್ನೊಲುಮೆ ನಲ್ಮೆಗಳ ನಿಮಿತ್ತ ಪ್ರಭು ನನ್ನ ನೆನೆಯದಿರಬೇಡ. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು. ಸತ್ಯ ಸ್ವರೂಪನು ದಯಾವಂತನು ಪ್ರಭು, ದಾರಿ ತಪ್ಪಿದವರಿಗೆ
ಬೋಧಕನು ವಿಭೂ, ದೀನರನ್ನು ನಡೆಸುವನು ತನ್ನ ವಿಧಿಗನುಸಾರ, ದಲಿತರಿಗೆ ಕಲಿಸುವನು ತನ್ನ ಧರ್ಮಾಚಾರ. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು, ನಿನ್ನ ನಿರಂತರ ಕರುಣೆಯನು. ಎರಡನೆಯ ವಾಚನ ಸಂತ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಉತ್ಸಾಹ, ಉತ್ತೇಜನ, ಪ್ರೀತಿ, ಪ್ರೇರಣೆ, ಪವಿತ್ರಾತ್ಮ ಅವರ ಅನ್ಯೋನ್ಯತೆ, ದೀನ ದಯಾಳತೆ ಇರುವುದಾದರೆ ಐಕ್ಯಮತ್ಯದಿಂದ ಬಾಳಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಮನಸ್ಸು, ಒಂದೇ ಪ್ರೀತಿ ಇರಲಿ. ನಿಮ್ಮ ಗುರು ಧ್ಯೇಯಗಳು ಒಂದೇ ಆಗಿರಲಿ. ಆಗ ನನ್ನ ಸಂತೋಷವು ಸಂಪೂರ್ಣಗೊಳ್ಳುವುದು. ಸ್ವಾರ್ಥ ಸಾಧನೆಗಾಗಲಿ ಢಂಬಾಚಾರಕ್ಕಾಗಲಿ ಏನನ್ನೂ ಮಾಡಬೇಡಿ. ಪರಸ್ಪರ ನಮ್ರತೆಯಿಂದ ನಡೆದುಕೊಳ್ಳಿ. ಇತರರು ನಿಮಗಿಂತಲೂ ಶ್ರೇಷ್ಠರೆಂದು ಪರಿಗಣಿಸಿರಿ. ಸ್ವಹಿತವನ್ನೇ ಗಮನಿಸದೆ ಪರರ ಹಿತವನ್ನು ಬಯಸಿರಿ. ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವ ನಿಮ್ಮಲ್ಲೂ ನೆಲೆಸಿರಲಿ. ದೇವಸ್ವರೂಪಿ ತಾನಾಗಿದ್ದರೂ ನಿರುತ, ದೇವರಿಗೆ ಸಮನಾದ ಆ ಸಿರಿ ಪದವಿಯನ್ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ. ಬಿಡಲೊಲ್ಲೆನನ್ನುತ್ತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣದ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದ ಆತನನ್ನು ಇತ್ತನು ಹೆಸರಿಗಳಿಗೊತ್ತಮ ಹೆಸರನ್ನು ದೇವ ಪರಮನು ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು. ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು ಕ್ರಿಸ್ತ ಯೇಸುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತ ದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವವರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿಯು ಸಲ್ಲಲಿ ದೇವ ಕುವರಗೆ, ಮಹಿಮೆ ಸಲ್ಲಲಿ ಯೇಸು ರಾಜಗೆ. ಸ್ತುತಿಯು ಸಲ್ಲಲಿ ದೇವ ಕುವರಗೆ, ಮಹಿಮೆ ಸಲ್ಲಲಿ ಯೇಸು ರಾಜಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮರೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಮುಖ್ಯ ಯಾಜಕರಿಗೂ ಪ್ರಜಾಪ್ರಮುಖರಿಗೂ ಹೀಗೆಂದರು, ಈ ಬಗ್ಗೆ ನಿಮಗೇನು ಅನಿಸುತ್ತದೆ? ಒಬ್ಬಾತನಿಗೆ 2 ಮಕ್ಕಳಿದ್ದರು. ಒಮ್ಮೆ ಆತ ಮೊದಲನೆಯ ಮಗನ ಹತ್ತಿರ ಬಂದು, ಮಗನೇ, ಈ ಹೊತ್ತು ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡು ಎಂದ. ಅದಕ್ಕೆ ಅವನು, ನಾನು ಹೋಗುವುದಿಲ್ಲ ಎಂದು ಉತ್ತರವಿತ್ತ. ಆದರೂ ಆನಂತರ ಪಶ್ಚಾತ್ತಾಪಪಟ್ಟು
ಅವನು ತೋಟಕ್ಕೆ ಹೋದ. ತಂದೆ ಎರಡನೆಯ ಮಗನ ಹತ್ತಿರ ಹೋಗಿ ಅಂತೆಯೇ ತೋಟಕ್ಕೆ ಹೋಗಲು ಹೇಳಿದ. ಅವನು ಇಗೋ ಹೋಗುತ್ತೇನಪ್ಪ ಎಂದು ಹೇಳಿದ, ಆದರೆ ಹೋಗಲೇ ಇಲ್ಲ. ಇವರಿಬ್ಬರಲ್ಲಿ ತಂದೆಯ ಇಷ್ಟದಂತೆ ನಡೆದವನು ಯಾರು ಎಂದು ಯೇಸು ಕೇಳಿದರು. ಮೊದಲನೆಯ ಮಗನೇ ಎಂದು ಉತ್ತರಿಸಿದರು ಅವರು. ಆಗ ಯೇಸು ಸ್ವಾಮಿ, ಸುಂಕದವರು ವೇಶ್ಯೆಯರು ನಿಮಗಿಂತ ಮೊದಲೇ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವರು ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಸ್ನಾನಿಕ ಯೋವಾನನು ಧರ್ಮ ಮಾರ್ಗವನ್ನು ತೋರಿಸಲು ಬಂದನು, ನೀವು ಆತನನ್ನು ನಂಬಲಿಲ್ಲ. ಆದರೆ ಸುಂಕದವರು ವೇಶ್ಯೆಯರು ಆತನನ್ನು ನಂಬಿದರು. ಇದನ್ನು ಕಂಡ ಮೇಲೂ ನೀವು ಪಶ್ಚಾತ್ತಾಪ ಪಡಲಿಲ್ಲ, ಯೋವಾನನನ್ನು ನಂಬಲೂ ಇಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಚಾರ್ಲ್ಸ್ ಶೋಭರಾಜ್ ಈತ ಒಬ್ಬ ಕುಖ್ಯಾತ ಅಂತಾರಾಷ್ಟ್ರೀಯ ಕಳ್ಳ. ಆತನಿಗೆ ಸೀರಿಯಲ್ ಕಿಲ್ಲರ್ ಎನ್ನುವಂತಹ ಹೆಸರನ್ನು ಕೊಟ್ಟಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ 1 ಡಜನ್ ಹತ್ಯೆಗಳಿಗೆ ಆತ ಕಾರಣನಾಗಿರ್ತಾನೆ. ಜನರನ್ನ ಜೀವ ತೆಗೆಯುವುದು ಆತನ ಕಾಯಕವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಆತ ಭಾರತದಲ್ಲೂ ಕೂಡ ಈ ಕಾರ್ಯವನ್ನು ಮಾಡಿ ಸಿಕ್ಕಿ ಹಾಕಿಕೊಂಡಾಗ ಪ್ರಸಿದ್ಧ ತಿಹಾರ್ ಜೈಲಿನಲ್ಲಿ ಅಲ್ಲಿದ್ದಂತಹ ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಅಲ್ಲಿಂದ ಕೂಡ ಓಡಿ ಹೋಗಿರ್ತಾನೆ. ಆನಂತರ ಮತ್ತೆ ಆತನನ್ನು ಹಿಡಿದುಕೊಂಡು ಬಂದು ಜೈಲಿನಲ್ಲಿ ಹಾಕಿದಾಗ ಆತನನ್ನು ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಲಾಗುತ್ತದೆ. ನ್ಯಾಯಾಧೀಶರು ಆತನನ್ನು ನೋಡಿ, ನೀನು ಎಷ್ಟೊಂದು ಕೆಟ್ಟ ವ್ಯಕ್ತಿಯಾಗಿದ್ದರೂ ಕೂಡ ಒಂದು ವಿಷಯವನ್ನು ನಾನು ನಿನಗೆ ಹೇಳಲು ಬಯಸ್ತೇನೆ. ಒಂದು ಹಣ್ಣು ತುಂಬಿರುವಂತಹ ಮರಕ್ಕೆ ನೀನು ಕಲ್ಲಿನಿಂದ ಹೊಡೆದರೂ ಕೂಡ ಆ ಮರ ನಿನಗೆ ಹಣ್ಣನ್ನು ಕೊಡುತ್ತದೆ. ನೀನು ಕಲ್ಲಿನಿಂದ ಎಷ್ಟೇ ಹೊಡೆಯುತ್ತಿದ್ದರೂ ಆ ಮರದಿಂದ ನಿನಗೆ ದೊರೆಯುವುದು ಹಣ್ಣು ಮಾತ್ರ. ಜೀವನದಲ್ಲಿ ನೀನು ಕೂಡ ಮಾರ್ಪಾಡಾಗಲು ಕಲಿತುಕೋ. ಒಳ್ಳೆಯತನವನ್ನು ನಿನ್ನದಾಗಿಸಿಕೊಳ್ಳಲು ಬಯಸು. ಆಗ ನಿನಗೆ ಕ್ಷಮೆ ದೊರೆಯುತ್ತದೆ ಮಾತ್ರವಲ್ಲ, ಜೀವನವನ್ನು ಸುಸೂತ್ರವಾಗಿ ನಡೆಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ವಾಚನಗಳಲ್ಲಿ ನಾವು ಆಲಿಸುವಂತಹ ವಿಷಯಗಳು ಮೊದಲನೆಯ ವಾಚನದಲ್ಲಿ ಬಹಳ ಸುಂದರವಾಗಿ ಪ್ರವಾದಿಯ ಮೂಲಕ ದೇವರು ಈ ವಿಷಯವನ್ನು ನಮಗೆ ತಿಳಿಯಪಡಿಸ್ತಾರೆ. ನೀವು ಯೋಚನೆಯನ್ನು ಮಾಡ್ತೀರಾ, ನಾನು ಕ್ಷಮೆಯನ್ನು ಕೊಡುವುದು ಸರಿಯಲ್ಲ ಅಂತ ಹೇಳಿ. ಆದರೆ ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿದ್ದು ಆತ ಕೊನೆಗೆ ದುಷ್ಟತನವನ್ನು ಮಾಡಿದರೆ ಆತನ ದುಷ್ಟತನಕ್ಕೆ ಆತನಿಗೆ ಶಿಕ್ಷೆಯಾಗುತ್ತದೆ. ಬದಲಾಗಿ ಕೆಟ್ಟವನಾಗಿದ್ದಂತಹ ಒಬ್ಬ ವ್ಯಕ್ತಿ ಆತ ಮನಪರಿವರ್ತನೆ ಹೊಂದಿ, ಹೌದು ನಾನು ಮಾಡಿದ್ದು ತಪ್ಪು, ನನಗೆ ಕ್ಷಮೆ ಬೇಕು, ಇನ್ನು ಮುಂದೆ ನಾನು ಒಳ್ಳೆಯ ಜೀವನವನ್ನು ನಡೆಸ್ತೇನೆ ಎನ್ನುವ ಆಲೋಚನೆಯನ್ನು ಮಾಡಿದರೆ ಅವನು ಸ್ವರ್ಗಕ್ಕೆ ಬಾಧ್ಯಸ್ಥನಾಗ್ತಾನೆ ಅಂತ ಹೇಳಿ. ಅಂದರೆ ಈ ಒಳಿತು ಕೆಡುಕುಗಳು ದೇವರ ಮುಂದೆ ನಾವು ಶರಣಾಗತರಾಗುವ, ದೇವರ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದರ ಮೇಲೆ ಸೀಮಿತವಾಗಿರುತ್ತದೆ ಎನ್ನುವುದನ್ನು ಇವತ್ತಿನ ಮೊದಲನೆಯ ವಾಚನ ನಮಗೆ ತಿಳಿಯಪಡಿಸುತ್ತದೆ. ಅದೇ ರೀತಿಯಲ್ಲಿ ನಾವು ಇವತ್ತಿನ ಎರಡನೆಯ ವಾಚನದಲ್ಲಿ ಆಲಿಸಿದಂಥ ಮಾತು, ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ನಮಗೊಂದು ಮಾದರಿಯನ್ನು ಕೊಡ್ತಾರೆ. ಆ ಮಾದರಿ ಬಂದು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ದೇವಾದಿ ದೇವರಾಗಿ ಅವರಾಗಿದ್ದರೂ ಕೂಡ ಅವರು ಏನು ಮಾಡ್ತಾರೆ, ತಲೆಬಾಗಿ ಜೀವನವನ್ನು ನಡೆಸ್ತಾರೆ.
ವಿನಮ್ರ ಭಾವದಿಂದ ಜೀವಿಸ್ತಾರೆ, ತಾಳ್ಮೆಯಿಂದ ಜೀವನವನ್ನು ನಡೆಸ್ತಾರೆ. ತಾವು ದೇವರಿಗೆ ಸರಿಸಮಾನರಾಗಿದ್ದರೂ ಕೂಡ ಮನುಷ್ಯರಾಗಿ ಅವತಾರವನ್ನು ಪಡ್ಕೊಳ್ತಾರೆ. ಪಾಪ ಒಂದನ್ನು ಬಿಟ್ಟು ಎಲ್ಲದರಲ್ಲೂ ನಮಗೆ ಅವರು ಸರಿಸಮಾನರಾಗ್ತಾರೆ. ಇಂತಹ ಒಂದು ಮಾದರಿಯನ್ನು ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ, ಅಂದರೆ ಇವತ್ತಿನ 2ನೆಯ ವಾಚನದಲ್ಲಿ ನಮಗೆ ನೀಡುತ್ತಾರೆ. ಇನ್ನು ಇವತ್ತಿನ ಶುಭ ಸಂದೇಶದ ವಿಷಯವನ್ನು ನಾವು ಈಗ ತಾನೇ ಆಲಿಸಿದೆವು ಪ್ರಿಯರೇ. ಶುಭ ಸಂದೇಶದಲ್ಲಿ ನೋಡ್ತೇವೆ, ಒಬ್ಬ ತಂದೆ ತನ್ನ 2 ಮಕ್ಕಳ ಬಳಿಯಲ್ಲಿ ಹೇಳುವಂತಹ ಮಾತು. ಮೊದಲನೆಯ ಮಗನ ಬಳಿಯಲ್ಲಿ, ದಯಮಾಡಿ ನೀನು ತೋಟಕ್ಕೆ ಹೋಗು, ಕೆಲಸವನ್ನು ಮಾಡು ಅಂತ ಹೇಳಿದಾಗ ಅವನು ತಂದೆಯ ಮುಂದೆ ಮುಖಸ್ತುತಿಯನ್ನು ಮಾಡದೆ, ಆಗೋದಿಲ್ಲಪ್ಪ ನನಗೆ ಈ ಕೆಲಸ ಮಾಡೋದಕ್ಕೆ, ನಾನು ಹೋಗೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನ ಹೃದಯದಲ್ಲಿ ಏನೋ ಒಂದು ರೀತಿ ನೋವು ಅಂತ ಕಾಣುತ್ತೆ, ಅವನಿಗೆ ಒಂದು ರೀತಿ ಕಷ್ಟವಾಗುತ್ತೆ. ಅಯ್ಯೋಯ್ಯೋ, ನಮ್ಮ ತಂದೆ ಮನಸ್ಸನ್ನು ನಾನು ನೋವಿಸಿದ್ದೇನಲ್ಲ ಅಂತ ಹೇಳಿ ಆತ ತಂದೆಯ ಬಳಿಯಲ್ಲಿ ಮತ್ತೆ ಹೇಳದೆ ತೋಟಕ್ಕೆ ಹೋಗಿ ಕೆಲಸವನ್ನು ಮಾಡ್ತಾನೆ. 2ನೆಯ ಮಗನಾದರೂ ತಂದೆ ಇದೇ ಪ್ರಶ್ನೆಯನ್ನು ಅವನ ಬಳಿಯಲ್ಲಿ ಕೇಳಿದಾಗ, ನನ್ನ ತೋಟಕ್ಕೆ ಹೋಗಿ ಕೆಲಸವನ್ನು ಮಾಡು ಅಂತ ಹೇಳಿದಾಗ ಅವನು ಹೋಗ್ತೀನಪ್ಪ ಅಂತ ಹೇಳ್ತಾನೆ. ಆದರೆ ಅವನು ಹೋಗೋದೇ ಇಲ್ಲ. ಪ್ರಭು ಯೇಸು ಕ್ರಿಸ್ತರು ಕೇಳ್ತಾರೆ, ಇಬ್ಬರಲ್ಲಿ ನುಡಿದಂತೆ ನಡೆಯದೆ ಆತ ತನ್ನ ತಂದೆಯ ಕೆಲಸವನ್ನು ಮಾಡ್ತಾನಲ್ಲ, ಅವನೇ ತಾನೇ ಮುಖ್ಯ ಎನ್ನುವಂತಹ ಒಂದು ಉತ್ತರವನ್ನು ನಮ್ಮಿಂದ ಬಯಸ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಬರೀ ಬಾಯಿ ಮಾತಿನ ಸ್ತುತಿಯನ್ನು ದೇವರಿಗೆ ಮಾಡಿದರೆ ಸಾಲದು. ನಾವು ನೋಡ್ತೇವೆ ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 21ನೇ ವಚನದಲ್ಲಿ, ಸ್ವಾಮಿ ಸ್ವಾಮಿ ಎಂದು ಕರೆದ ಪ್ರತಿಯೊಬ್ಬನೂ ಕೂಡ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುತ್ತಾನೆ ಅಂತ ನೀವು ತಿಳ್ಕೊಳ್ಬೇಡಿ. ಹೌದು, ನಾವು ಕೂಡ ನಮ್ಮ ಜೀವನದಲ್ಲಿ ಆ ತಂದೆಯ ಚಿತ್ತಕ್ಕೆ ತಲೆಬಾಗಿ ನಡೆಯುವಂಥವರಾಗಬೇಕು. ದೇವರು ಕ್ಷಮೆಯನ್ನು ಕರುಣಿಸ್ತಾರೆ ಯಾವ ವ್ಯಕ್ತಿ ಮನಪರಿವರ್ತನೆಯನ್ನು ಹೊಂದಲು ಬಯಸ್ತಾನೋ ಆತನಿಗೆ. ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಒಬ್ಬ ವ್ಯಭಿಚಾರಕ್ಕೆ ಸಿಕ್ಕಿ ಹಾಕಿಕೊಂಡಿರುವಂಥ ಹೆಣ್ಣು ಮಗಳನ್ನು ಯೇಸುವಿನ ಬಳಿಯಲ್ಲಿ ಕರೆದುಕೊಂಡು ಬಂದು ಅವರು ಈಕೆಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದಾಗ, ಯೇಸು ಸ್ವಾಮಿ ಕೊನೆಗೆ ಪಾಪ ಮಾಡದೇ ಇರುವವನು ಮೊದಲ ಕಲ್ಲನ್ನು ಆಕೆಯ ಮೇಲೆ ಎಸೆಯಲಿ ಅಂತ ಹೇಳ್ತಾರೆ. ಕೊನೆಗೆ ಯಾರೂ ಇಲ್ಲ, ಎಲ್ಲ ಹೊರಟೋಗ್ತಾರೆ. ಆ ಸಂದರ್ಭದಲ್ಲಿ ಆ ತಾಯಿಯ ಬಳಿಯಲ್ಲಿ ಯೇಸು ಕೇಳ್ತಾರೆ, ಅಮ್ಮ, ಯಾರೂ ಕೂಡ ನಿನ್ನ ಮೇಲೆ ಕಲ್ಲು ಎಸೆಯಲಿಲ್ಲವೇ? ಯಾರೂ ನಿನಗೆ ಶಿಕ್ಷೆಯನ್ನು ಕೊಡಲಿಲ್ಲವೇ? ನಾನು ಕೂಡ ಶಿಕ್ಷೆಯನ್ನು ಕೊಡುವುದಿಲ್ಲ, ಹೋಗು, ಆದರೆ ಪಾಪವನ್ನು ಇನ್ನು ಮುಂದೆ ಮಾಡಬೇಡ ಅಂಥೇಳಿ. ನಮ್ಮ ದೇವರು ಕ್ಷಮೆಯನ್ನು ಕೊಡ್ತಾರೆ ಯಾವಾಗ ನಾವು ಮನಪರಿವರ್ತನೆ ಹೊಂದಲು ಬಯಸಿದಾಗ. ನಾವು ಕೂಡ ನಮ್ಮ ಜೀವನದಲ್ಲಿ ಮನಪರಿವರ್ತನೆಯನ್ನು ಹೊಂದಿ ಜೀವಿಸುವ ಮಕ್ಕಳಂತುವಂತೆ ಆಗಲಿ ಎಂದು ಪ್ರಾರ್ಥಿಸುತ್ತಾ, ಕ್ಷಮೆಯನ್ನು ನೀಡುವ ದೇವರಿಗೆ ವಂದನೆಯನ್ನು ಸಮರ್ಪಿಸಿ ಈ ಬಲಿಪೂಜೆಯನ್ನು ಈಗ ಮುಂದುವರಿಸೋಣ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸಲು ದಯಮಾಡಿ ಎದ್ದು ನಿಲ್ಲಿರಿ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೊನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸುವಂತಹ ಪವಿತ್ರ ಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಕೋರಿಕೆಗಳನ್ನು ಅವರ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ವಿಶ್ವಗುರುಗಳಿಗಾಗಿ, ಎಲ್ಲ ಧರ್ಮಾಧ್ಯಕ್ಷರಿಗಾಗಿ, ಸರ್ವ ಯಾಜಕ ವರ್ಗಕ್ಕಾಗಿ ಪ್ರಾರ್ಥಿಸೋಣ. ದೇವರ ಅನುಗ್ರಹದ ಸಹಾಯದಿಂದ ಜೀವಿಸುವಂತಹ ವ್ಯಕ್ತಿಗಳಾಗಿ ಹಾಗೂ ದೇವ ಜನರ ಸೇವೆಯನ್ನು ಮಾಡಲು ಅವರಿಗೆ ಅವಕಾಶ ದೊರೆಯುವಂತಾಗಲೆಂದು
ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ನಮ್ಮ ರಾಜಕೀಯ ಮುಖಂಡರುಗಳಿಗಾಗಿ ಪ್ರಾರ್ಥಿಸೋಣ. ಈ ಒಂದು ದೇಶದಲ್ಲಿ ಸೇವೆಯನ್ನು ಸಲ್ಲಿಸಲು ದೇವರು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೋವಿಡ್-19 ಈ ಕಾಯಿಲೆ ವಿಶ್ವದ ಎಲ್ಲ ಕಡೆ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಹರಡ್ತಾ ಇರಬೇಕಾದರೆ ದಯಾಮಯ ದೇವರ ಕೃಪೆಯ ಸಹಾಯದಿಂದ ಇವರೆಲ್ಲರೂ ಒಳ್ಳೆಯ ರೀತಿಯ ಸೇವೆಯನ್ನು ಮಾಡಲು ಸುಮನಸ್ಕರಾಗುವಂತಾಗಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಅನಾರೋಗ್ಯದಲ್ಲಿ ನರಳುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ಆಸ್ಪತ್ರೆಯಲ್ಲಿ ಬೆಡ್ಗಳಿಲ್ಲದೆ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿರುವಂಥವರು, ಕೋವಿಡ್-19 ಈ ಕಾಯಿಲೆಗೆ ಸಿಕ್ಕಿ ಹಾಕಿಕೊಂಡಿರುವ ಪ್ರತಿಯೊಬ್ಬರು, ಅವರ ಕುಟುಂಬಸ್ಥರು, ಮೃತರಾಗಿರುವಂಥವರು, ನೋವು ಕಷ್ಟದಲ್ಲಿ ಇರುವಂಥವರು ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತಾ ಇರಬೇಕಾದರೆ ದಯಾಮಯ ದೇವರ ಸಾಂತ್ವನವನ್ನು ಇವರೆಲ್ಲರೂ ಪಡೆದುಕೊಳ್ಳುವಂತೆ ಆಗಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಇಲ್ಲಿ ನೆರೆದಿರುವಂತಹ ನಮ್ಮೆಲ್ಲರಿಗಾಗಿಯೂ, ಅದೇ ರೀತಿಯಲ್ಲಿ ಡಿವೈನ್ ವರ್ಡ್ TV ಚಾನಲ್ನ ಮೂಲಕ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರು, ಹರಿಹರ ಮಾತಾ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಇವರು ದಯಾಮಯ ದೇವರ ಕೃಪೆಗೆ ಪಾತ್ರರಾಗಿ ಹರಿಹರದ ಆರೋಗ್ಯ ಮಾತೆಯ ಬಿನ್ನಹದ ಸಹಾಯದಿಂದ ವಿಶೇಷವಾದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಾಗಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಒಂದು ನಿಮಿಷ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಅರ್ಪಿಸಿ ಬೇಡಿಕೊಳ್ಳೋಣ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಕೋರಿಕೆಗಳನ್ನು, ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿದ್ದೇವೆ. ಇವುಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ಧರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ. ಆಮೆನ್. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಒಡಲಾಡದ ಈ ಅರ್ಪಣೆ, ಮನದಾಳದ ಸಮರ್ಪಣೆ, ಸ್ವೀಕರಿಸೋ ಪ್ರಭು ನನ್ನ ದುಡಿಮೆಯ ಫಲಗಳನ್ನು. ಅನುಗ್ರಹಿಸೋ ಪ್ರಭು ನಿನ್ನ ವರಗಳ ಧಾರೆಯನು. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಸಹೋದರ ಸಹೋದರಿಯರ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿ ಅರ್ಪಣೆ ತಮ್ಮ ಕರಗಳಿಂದ ಸ್ವೀಕರಿಸಲಿ. ದಯಾಮಯ ದೇವರೇ, ನಮ್ಮ ಈ ಕಾಣಿಕೆಯು ನಿಮ್ಮಿಂದ ಅಂಗೀಕೃತವಾಗಲಿ. ಈ ಮೂಲಕ ನಿಮ್ಮ ಸರ್ವ ಆಶೀರ್ವಾದಗಳ ಬುಗ್ಗೆಯು
ನಮ್ಮ ಮುಂದೆ ತೆರೆಯಲ್ಪಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮರೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮಾತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯದೇವ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದಿರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನಿಮ್ಮ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿನ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯಿರಲಿ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮರೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಕೋವಿಡ್-19 ಈ ಕಾಯಿಲೆ ವಿಶ್ವದ ಎಲ್ಲೆಡೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ದೇಶದಲ್ಲಿ ವಿಚಿತ್ರವಾಗಿ ಹರಡ್ತಾ ಇರಬೇಕಾದರೆ ಅನೇಕರಿಗೆ ದೇವಾಲಯಕ್ಕೆ ಬಂದು ಪ್ರಾರ್ಥಿಸಲು ಸಾಧ್ಯವಾಗ್ತಾ ಇಲ್ಲ. ಹಿರಿಯರು, ಮಕ್ಕಳು, ಅನಾರೋಗ್ಯದಲ್ಲಿ ಇರುವಂಥವರು. ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪರಮಪ್ರಸಾದವನ್ನು ಸ್ವೀಕರಿಸಲು ವಿಶ್ವಗುರು ಫ್ರಾನ್ಸಿಸ್ ರವರು ಅನುಮತಿಯನ್ನು ನೀಡಿದ್ದಾರೆ. Now it is the time to receive the spiritual communion. ಪರಮ ಭೋಜನ, ಈ ದಿವ್ಯ ಭೋಜನ, ಪರಮ ಭೋಜನ, ಈ ದಿವ್ಯ ಭೋಜನ. ಆತ್ಮ ಹಸಿವ ನೀಗಿ ಪೋರೆವ, ಆತ್ಮ ಹಸಿವ ನೀಗಿ ಪೋರೆವ, ಸ್ವರ್ಗದೌತಣ. ಪರಮ ಭೋಜನ, ಈ ದಿವ್ಯ ಭೋಜನ.
ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಸ್ವರ್ಗೀಯ ರಹಸ್ಯವು ನಮ್ಮ ತನುಮನಗಳಿಗೆ ನವ ಚೈತನ್ಯ ನೀಡಲಿ. ಕ್ರಿಸ್ತರ ಮರಣವನ್ನು ಸಾರಿ ಅವರ ಯಾತನೆಯಲ್ಲಿ ಒಂದಾಗಿರುವ ನಾವು ಅವರ ಮಹಿಮೆಯಲ್ಲೂ ಸಹಬಾಧ್ಯಸ್ಥರಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾತ್ರಿಕರ ಗಮನಕ್ಕೆ ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರವು ಪ್ರತಿದಿನ ಬೆಳಗ್ಗೆ 6:30 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಭಕ್ತಾದಿಗಳ ದರ್ಶನಕ್ಕಾಗಿ ತೆರೆದಿರುತ್ತದೆ. ನೀವು ಈ ಆಲಯವನ್ನು ಸಂಧಿಸಲು ಅವಕಾಶವಿರುತ್ತದೆ. ಅದ್ಭುತ ಸ್ವರೂಪದ ಮುಂದೆ ಪ್ರಾರ್ಥಿಸಲು ಅವಕಾಶವಿರುತ್ತದೆ. ಪ್ರತಿದಿನ ಈ ಒಂದು ಆಲಯದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಯಾತ್ರಿಕರಿಗಾಗಿ ಬಲಿಪೂಜೆಯನ್ನು ಸಮರ್ಪಿಸಲಾಗ್ತಾ ಇದೆ. ಇದರಲ್ಲಿ ನಿಮಗೆ ಭಾಗವಹಿಸಲು ಅವಕಾಶವಿರುತ್ತದೆ. ಅದನ್ನು ಬಿಟ್ಟು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 7 ಗಂಟೆಗೆ ಮತ್ತೊಂದು ಬಲಿಪೂಜೆ ಇರುತ್ತದೆ. ಶನಿವಾರ ಈಗಾಗಲೇ ಹೇಳಿದ ಹಾಗೆ ಮಧ್ಯಾಹ್ನ 12ಕ್ಕೆ ಹಾಗೂ ಸಾಯಂಕಾಲ 5:15 ಗಂಟೆಗೆ ಬಲಿಪೂಜೆಗಳಿರುತ್ತವೆ. ಭಾನುವಾರ ಈ ಆಲಯದಲ್ಲಿ ಬೆಳಗ್ಗೆ 8 ಗಂಟೆಗೆ ಹಾಗೂ ಮಧ್ಯಾಹ್ನ 12 ಗಂಟೆಗೆ ಬಲಿಪೂಜೆ ಇರುತ್ತದೆ. ಈ ಒಂದು ಆಲಯಕ್ಕೆ ನಿಮ್ಮ ಉದಾರ ಮನಸ್ಸಿನ ಕಾಣಿಕೆ, ದೇಣಿಗೆ, ಬಲಿಪೂಜೆಯ ಉದ್ದೇಶಗಳನ್ನು ನೀಡಲು ಬಯಸುವಂಥವರು ಧರ್ಮಗುರುಗಳನ್ನು ಸಂಪರ್ಕಿಸಲು ಕೇಳಿಕೊಳ್ಳಲಾಗಿದೆ. ಡಿವೈನ್ ವರ್ಡ್ TV ಚಾನಲ್ನ ಮೂಲಕ ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ, ಇದರಲ್ಲಿ ಭಾಗವಹಿಸ್ತಿರುವಂಥ ನಿಮಗೆಲ್ಲರಿಗೂ ಕೂಡ ಹರಿಹರದ ಆರೋಗ್ಯ ಮಾತೆಯ ಕೃಪೆ ಹಾಗೂ ಅನುಗ್ರಹವನ್ನು ಕೋರ್ತಾ ಇದ್ದೇನೆ. ಆ ತಾಯಿ ಕರ್ನಾಟಕ ರಾಜ್ಯದ ಮಧ್ಯವಾಗಿರುವ ಹರಿಹರದಲ್ಲಿ ತನ್ನ ದರ್ಶನವನ್ನು ಒಬ್ಬ ಭಕ್ತ ಬ್ರಾಹ್ಮಣನಿಗೆ ನೀಡಿದಳು. ಆ ತಾಯಿಯ ಅನುಗ್ರಹದ ಸಹಾಯದಿಂದ ದಯಾಮಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹರಿಹರ ಮಾತಾ ಯೂಟ್ಯೂಬ್ ಚಾನಲ್ನಿಗೆ ನೀವು ಸಬ್ಸ್ಕ್ರೈಬ್ ಮಾಡದಿದ್ದ ಪಕ್ಷದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಮೂಲಕ ಬರುವಂತಹ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ವೀಕ್ಷಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರತಿದಿನ ಅಕ್ಟೋಬರ್ 1ನೇ ತಾರೀಕಿನಿಂದ ಇಡೀ ತಿಂಗಳು, ಆ ತಿಂಗಳು ನಿಮಗೆ ಗೊತ್ತಿರುವ ಹಾಗೆ ಜಪಸರಕ್ಕೆ ಸೀಮಿತವಾದಂಥ ತಿಂಗಳು, ಮೇರೆ ಮಾತೆಗೆ ಸಮರ್ಪಿತವಾದ ತಿಂಗಳು. ಮೇ ತಿಂಗಳಿನಲ್ಲಿ ನಾವು ಮಾಡಿದ ಹಾಗೆ ಅದ್ಭುತ ಸ್ವರೂಪದ ಮುಂದಿನಿಂದ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಈ ಆಲಯದಲ್ಲಿ ಜಪಸರ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. ಮೇರಿ ಮಾತೆಯ ಭಕ್ತಿ ಕಾರ್ಯವನ್ನು ಕೂಡ ನಡೆಸಿಕೊಡುತ್ತೇವೆ. ಇದನ್ನು ವೀಕ್ಷಿಸಲು ನಿಮಗೆ ಅವಕಾಶವಿರುತ್ತದೆ. ಅದೇ ರೀತಿಯಲ್ಲಿ ಈ ಒಂದು ಬಲಿಪೂಜೆ ಮೂಡಿಬರಲು ನನ್ನ ಜೊತೆಗೆ ತಮ್ಮ ಸಹಾಯ ಹಸ್ತವನ್ನು ಚಾಚಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ನೋಡಿಕೊಳ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಅನುಗ್ರಹ ಆಶೀರ್ವಾದವನ್ನು ಕೊಡುತ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಇದ್ದೇನೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮರೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಾಳಿಗೆ ಸೌಖ್ಯದಾತೆ ಅಮ್ಮ
ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು, ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ. ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ, ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ, ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ ನೀಡುವ ಪ್ರೀತಿಯ ತಾಯೇ, ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ ನೀಡುವ ಪ್ರೀತಿಯ ತಾಯೇ. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ. ಹರಿಹರವೇ ನಾನು ನೆಲೆಸಿದ ತಾಣ ಎಂದು ನುಡಿದ ಪ್ರೀತಿಯ ಹರಿಹರ ಮಾತೆ, ಹರಿಹರವೇ ನಾನು ನೆಲೆಸಿದ ತಾಣ ಎಂದು ನುಡಿದ ಪ್ರೀತಿಯ ಹರಿಹರ ಮಾತೆ, ನಿನ್ನೊಂದಿಗೆ ಜೀವಿಸುವ ಭರವಸೆಯಿಂದ ಬಂದಿಹೆವು ನೀ ನೆಲೆಸಿದ ಪುಣ್ಯಕ್ಷೇತ್ರಕ್ಕೆ, ನಿನ್ನೊಂದಿಗೆ ಜೀವಿಸುವ ಭರವಸೆಯಿಂದ ಬಂದಿಹೆವು ನೀ ನೆಲೆಸಿದ ಪುಣ್ಯಕ್ಷೇತ್ರಕ್ಕೆ. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ, ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ